ಸ್ನೇಹಿತರೆ ನಮಸ್ತೆ. ಇಲ್ಲೊಂದು ಗಿಡ ಇದೆ ನೋಡಿ, ಇದು ಎಕ್ಕದ ಗಿಡ ಅಂತ ನೋಡಿ ಕಾಣಿಸ್ತಾ ಇದೆ. ಎಲ್ಲಾ ಕಡೆನೂ ಸಿಗುತ್ತೆ, ಸಿಟಿ ಹಳ್ಳಿನಲ್ಲಿ ಎಲ್ಲಾ ಕಡೆನೂ ಇದು ಗಿಡ ಸಿಗುತ್ತೆ, ಎಕ್ಕದ ಗಿಡ. ಇದರಲ್ಲಿ 2 ಗಿಡ ಇರುತ್ತೆ, ಬಿಳಿ ಎಕ್ಕದ ಗಿಡ, ಮಾಮೂಲಿ ಎಕ್ಕದ ಗಿಡ. ಈ ಎಕ್ಕದ ಗಿಡದಲ್ಲಿ ಒಂದು ವಿಶೇಷವಾದ ಒಂದು ಶಕ್ತಿ ಇದೆ. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಸುಮ್ಮನೆ ಹಾಕ್ತಾರೆ ಯಾರೋ ಲೈಕ್ಗೋಸ್ಕರ ಅಂತ ಯಾರು ಯೋಚನೆ ಮಾಡಬೇಡಿ. ಲೈಕ್ಗೋಸ್ಕರ ಹಾಕೋಂಥ ವಿಡಿಯೋ ಅಲ್ಲ ಇದು. 4 ಜನಕ್ಕೆ ಸೇವ್ ಆಗಬೇಕು, 4 ಜನಕ್ಕೆ ಈ ಔಷಧಿಯಿಂದ ಗುಣಪಡಿಸುವಂಥ ಔಷಧಿ ಗುಣ ಇದರಲ್ಲಿದೆ ನೋಡಿ. ಈ ಎಕ್ಕದ ಗಿಡದಿಂದ ಇದರಿಂದ ಏನಾಗುತ್ತೆ ಅಂದರೆ, ಎಕ್ಕದ ಗಿಡದಿಂದ ಈ ತುಂಬಾ ಜನಕ್ಕೆ 20-30 ವರ್ಷ 40 ವರ್ಷ 50 ವರ್ಷ ಮೇಲ್ಪಟ್ಟವರು ಈ ಮೊಂಡಿ ನೋವು ಬರುತ್ತೆ. ಮೊಂಡಿ ನೋವು, ಮೊಣಕಾಲು ನೋವು ಬರುತ್ತೆ. ಆಮೇಲೆ ಇಮಿಡಿನೆಲ್ಲ ಹಸ್ತ ನೋವು ವಿತ್ ಇದೆಲ್ಲ ಇರುತ್ತೆ, ಕಟ್ಕೊಂಡಿರುತ್ತೆ. ಅವ್ರಿಗೆ ಎದ್ದೇಳಕ್ಕಾಗಲ್ಲ, ನಡೆಯಕ್ಕಾಗಲ್ಲ, ಮೊಂಡಿ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ. ಅದ್ರದ್ದು ಆ ಸೊಂಟ ನೋವು ಈ ಕಾಯಿಲೆಗೆಲ್ಲ ಈ ಗಿಡ ಮೂಲಕ ಔಷಧಿ ಇದೆಯಲ್ಲ ಎಕ್ಕದ ಗಿಡ, ಈ ಎಕ್ಕದ ಗಿಡದ್ದು ತುಂಬಾ ಗುಣಪಡಿಸುತ್ತೆ. ಇದ್ರಲ್ಲಿ ಏನೂ ಇಲ್ಲ, ಸಿಂಪಲ್ ಮ್ಯಾಜಿಕ್ ಇದೆ ಇದರಲ್ಲಿ ನೋಡಿ. ಎಲ್ಲಾ ಕಡೆ ಸಿಗುತ್ತೆ, ಎಲ್ಲ ತೋರಿಸಿ ನಿಮ್ಮ ಜನಕ್ಕೆ. ನಿಮ್ಗೆ ಬೇಕಾದವ್ರಿಗೆ ಈ ತರ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಹೇಳಿ, ಈ ಟಿಪ್ಸ್ ಈ ತರ ಇದೆ ಮಾಡ್ಕೊಡಿ ಅಂತ ಹೇಳಿ. ನೋಡಿ ತೋರಿಸ್ತೀನಿ ನೋಡಿ, ಈ ತರ ಎಲೆ ಕಿತ್ಕೊಳ್ಳಿ. ಸಿಂಪಲ್ ನೋಡಿ, ಕಾಣಿಸ್ತದ್ಯಾ? ಇದು ಸಿಂಪಲ್ ಎಲೆ. ಇದನ್ನ ಎಲೆನ ಕಿತ್ಕೊಬಿಟ್ಟು ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ಸಿಟಿ ಒಳಗಡೆ ಇರೋ ಶೂ ಹಾಕೊಂಡಿರ್ತಾರೆ, ಆ ಶೂ ಒಳಗಡೆ ಇಲ್ಲಾಂದ್ರೆ ಚಪ್ಪಲ್ ಒಳಗಡೆ ನೋಡಿ ಈ ತರ ಒಳಗಡೆ ಹಾಕ್ಬಿಟ್ಟು ನೋಡಿ, ಸಿಂಪಲ್ ಇದ್ರೊಳಗಡೆ ಹಾಕೊಂಡು ನೀವು ಓಡಾಡ್ಬೋದು. ಬೇಡ ಅಂದರೆ ನೀವು ಇದನ್ನ ಏನು ಮಾಡಬೇಕು ಅಂದರೆ ನೋಡಿ, ಈ ಎಲೆನ ಕಿತ್ಕೊಳ್ಳಿ. ಹೆಣ್ಮಕ್ಳು ಇರ್ತಾರೆ, ಮಾಮೂಲಿ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಏನು ಮಾಡಬೇಕು ಅಂದರೆ ನೈಟಲ್ಲಿ ಮಲ್ಕೋಬೇಕು. ಈ ಎಲೆನ ಸಾಕ್ಸ್ ಮಾಮೂಲಿ ಶೂ ಒಳಗೆ ಹಾಕೋತಾರೆ ನೋಡಿ, ಕಾಲು ಚೀಲ ಅಂತೀವಿ ಕನ್ನಡದಲ್ಲಿ. ಆ ಕಾಲು ಚೀಲದ ಒಳಗಡೆ ಹಾಕಿ ಕಾಲಿನ ಹಸ್ತದ ಒಳಗಡೆ ಮಡಿಕೊಂಡು ಇದನ್ನ ನೈಟಲ್ಲಿ ಹಾಕೊಂಡ್ರೆ, ಕಾಲು ಚೀಲ ಹಾಕೊಂಡು ಬೆಳಗ್ಗೆ ಎದ್ದು ಬಿಚ್ಚಾಕ್ಬೋದು. ಆ ಒಳಗಡೆ ಇರೋದು ನಮ್ಮ ಹಸ್ತದಲ್ಲಿ ಈ ಮೊಂಡಿ ನೋವು, ಕೀಲು ನೋವು, ಹಸ್ತ ಉರಿ, ಮಾಮೂಲಿ ಕೆಮಿಕಲ್ ಏನೇನಿದೆಯೋ, ರಕ್ತ ಎಪ್ಕಟ್ಟಿರೋದಲ್ಲ ಸರಿ ಕರೆಕ್ಟಾಗಿ ಒಂದು ವಾರ ಹಚ್ಚಿತು ಅಂದರೆ ಕ್ಲೀನಾಗಿ ಸರಿ ಹೋಗುತ್ತೆ ಸ್ನೇಹಿತರೆ. ಇದನ್ನ 4 ಜನಕ್ಕೆ ಶೇರ್ ಮಾಡಿ, 4 ಜನಕ್ಕೆ ಗೊತ್ತಾಗ್ಲಿ, ಒಳ್ಳೆ ಕೆಲಸ. ಶೇರ್ ಮಾಡಿ ಸ್ನೇಹಿತರೆ.